ಹಾಯ್ ನಮಸ್ತೆ. ಕಂದಾಯ ಅದಾಲತ್ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಕಂದಾಯ ಅದಾಲತ್ ಅಲ್ಲಿ ನಡೀತದೆ. ಸರ್ಕಾರಿ ಅಧಿಕಾರಿಗಳು ಸೇರಿಕೊಂಡು ಕಂದಾಯ ಅದಾಲತನ್ನು ಮಾಡ್ತಾರೆ. ಆದರೆ ಅಲ್ಲಿ ಅಧಿಕಾರಿಗಳದ್ದೇ ಕಾರ್ಬಾರ್ ಇರುವಂಥದ್ದು. ನಿಮ್ಮ ಕಂಪ್ಲೇಂಟ್ಸ್ಗಳಿದ್ದಾರೆ, ಏನಾದರೂ ಚೀಟಿ ಬರೆದು ಕೊಡ್ಬೋದು, ಬಿಟ್ಟರೆ ಅಲ್ಲಿ ಬೇರೆ ಏನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಅಧಿಕಾರಿಗಳ ವಿರುದ್ಧ ಮಾತನಾಡಬೇಕು. ಭಾಳ ಪ್ರಮುಖವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಅಧಿಕಾರಿ ವರ್ಗದ ಗುಲಾಮರಾಗಿ ಜನ ಬದುಕತಕ್ಕಂಥ ಒಂದು ಕೆಲಸ, ಒಂದು ಪರಿಸ್ಥಿತಿ ನಿರ್ಮಾಣವಾಗಿರತಕ್ಕಂಥದ್ದು. ಇದರ ವಿರುದ್ಧವಾಗಿ ಒಂದು ಜನಾಕ್ರೋಶ, ಒಂದು ಜನಾಂದೋಲನ ರೂಪುಗೊಳಿಸಬೇಕು. ಸರ್ಕಾರಿ ವ್ಯವಸ್ಥೆಯ ಅಡಿಯಲ್ಲಿ ಬಳಕೆದಾರರ ವೇದಿಕೆ ಇರ್ಬೋದು, ಇನ್ನೂ ಹಲವಾರು ಪ್ರಯತ್ನಗಳು ನಡೆದರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಅಧಿಕಾರಶಾಹಿ ವರ್ಗ ಏನಿದೆ ಇದನ್ನು ಒಂದು ಕಡೆಯಲ್ಲಿ ಒಂದಿಷ್ಟು ಜನರಿಗೆ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಂದಾಯ ಅದಾಲತ್ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇರತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ಭಾಳ ವಿಶೇಷವಾಗಿ ನಮ್ಮೊಂದಿಗೆ ಕಳತ್ತೂರು ಉಮೇಶ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿಗೆ ಮರವಂತೆ ಕೃಷ್ಣ ಹೆಬ್ಬಾರ್ ಅವರು ಕೂಡ ಇದ್ದಾರೆ. ಅವರನ್ನ ಕಾರ್ಯಕ್ರಮ ಬರಮಾಡಿಕೊಳ್ತಾ ಇದ್ದಾರೆ. ಸರ್ ನಮಸ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು RTC ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದೇವೆ. ವೀಕ್ಷಕರೇ, RTC ಪಹಣಿ ಪತ್ರದ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರ್ಬೋದು. ಎಲ್ಲರೂ ಕೂಡ ಈ ಒಂದು ಪಹಣಿ ಪತ್ರವನ್ನು ನೋಡಿರ್ತೀರಾ. ತಮ್ಮ ಹಿರಿಯರು ಮಾಡಿರ್ತಕ್ಕಂಥ ಆಸ್ತಿ ಇರ್ಬೋದು ಅಥವಾ ತಾವು ಪರ್ಚೇಸ್ ಮಾಡಿರ್ತಕ್ಕಂಥ ಆಸ್ತಿ ಇರ್ಬೋದು, ಪಹಣಿ ಪತ್ರದ ಒಂದು ಮೇಲೆ ನಿಂತಿರುವಂಥದ್ದು. ಈ ಪಹಣಿ ಪತ್ರ ಅಂದರೆ ಏನು, ಇದರ ವಿಚಾರದಲ್ಲಿರ್ತಕ್ಕಂಥ ಸಮಸ್ಯೆಗಳೇನು, ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ನಾನು ಮೊದಲನೇದಾಗಿ ಕೇಳಬೇಕು ಕೃಷ್ಣ ಹೆಬ್ಬಾರ್ ಅವರಲ್ಲಿ, ಈ ಪಹಣಿ ಪತ್ರ ಅಂದರೆ ಏನು ಸರ್? ಅದನ್ನು ಕನ್ನಡ ರೆಕಾರ್ಡ್ ಆಫ್ ರೈಟ್ಸ್ ಅಂತೇಳಿ ಒಂದು RTC ರೆಕಾರ್ಡ್ ಹಕ್ಕ ತನ್ನ ಆ ಪ್ರಾಪರ್ಟಿ ಮೇಲೆ ಅಂದರೆ ಚಿರಾಸ್ತಿ ಮೇಲಿರುವ ಹಕ್ಕನ್ನು ಅದನ್ನು ನೋಂದಾಯಿಸಲ್ಪಡ್ತದೆ. ಆ ವ್ಯಕ್ತಿ ಅದನ್ನು ಪರ್ಚೇಸ್ ಕ್ರಯ ಮಾಡಿರ್ಬೋದು, ಕ್ರಯ ಸಾಧನ ಮುಖಾಂತರ ಬಂದಿರ್ಬೋದು, ಅಥವಾ ವಿಲುನಾಮೆ ಮುಖಾಂತರ ಬಂದಿರ್ಬೋದು, ಅಥವಾ ತನ್ನ ವಾರಸಿಂದ ಬಂದಿರ್ಬೋದು, ಅಥವಾ ತನ್ನ ಪಿತೃಗಳಿಂದ ಬಂದಿರ್ಬೋದು. ಈ ಹಕ್ಕುಗಳನ್ನ ತನ್ನ ಹೆಸರಿಗೆ ಅವರ ನಂತರ ನನ್ನ ಮೊದಲಿನ ಓನರ್ ಅಥವಾ ನನ್ನ ಮೊದಲಿನ ಪಿತೃರಿಂದ ನನ್ನ ಹೆಸರಿಗೆ ಬರುವಂತಹದ್ದನ್ನ, ವಂಶಪಾರಂತ ಬರುವಂತಹದ್ದನ್ನ ಅಥವಾ ಕ್ರಯದಿಂದ ಬರುವಂತಹದ್ದನ್ನ ರೆಕಾರ್ಡ್ ಆಗಿರುವಂಥದ್ದು ಪಹಣಿ ಅಂತ ಹೇಳ್ತಾರೆ. ಅಥವಾ ಇಂಗ್ಲಿಷಲ್ಲಿ ಈಗ ಜನರಿಗೆ ಪಹಣಿ ಅರ್ಥದಲ್ಲಿ RTC ಅಂತ ಹೇಳ್ತಾರೆ ಅದನ್ನ. ಈ RTC ಹೇಗೆ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಮ್ಯೂಟೇಷನ್ ಅಂತ ಹೇಳ್ತಾರೆ. MR ಮ್ಯೂಟೇಷನ್ ರೆಕಾರ್ಡ್ ಅಂತ ಆಗ್ತದೆ. MR ಅಂತ ಅದನ್ನ ಮ್ಯೂಟೇಷನ್ ರೆಕಾರ್ಡ್ ಅಂತ ಹೇಳಿ. ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನು ಕ್ರಯ ಮಾಡಿದಾಗ ಆ ಚಿರಾಸ್ತಿಯ ಒಂದು ಬದಿಯಲ್ಲಿ ಸರ್ವೆ ನಂಬರ್ ಇರ್ತದೆ. ತಾನು ಯಾವ ಆಸ್ತಿಯನ್ನು ಕ್ರಯ ಮಾಡಿದ್ದೇನೆ ಅದರ ಸರ್ವೆ ನಂಬರ್ ಇರ್ತದೆ, ಅದರ ಗಡಿಗಳಿರ್ತದೆ. ಈಗ ಸ್ಪೆಷಲ್ ಆಗಿ ಹೊಸ ಒಂದು ಸ್ಕೆಚ್ ಕೂಡ ಮಾಡಿದ್ದಾರೆ, ನಕ್ಷೆ ಕೂಡ ಇರುತ್ತೆ, ಟಿಪ್ಪನ್ ನಕ್ಷೆಗಳು ಇರ್ತದೆ. ಇದು ತನ್ನ ಹಕ್ಕನ್ನು ಸ್ಥಾಪಿಸುವಂತ ವ್ಯಕ್ತಿ, ಇದು ನನ್ನದ ಆಸ್ತಿ ಅಂತ ಹೇಳುವುದನ್ನ ಅದು ತೋರಿಸ್ಕೊಡ್ತದೆ. ಸರಿ. ಈ RTCಯನ್ನು ಮಾಡಬೇಕಲ್ಲಿ ಆದ್ರೆ ಇದಕ್ಕೆ ಮೊದಲು ತುಂಬಾ ತಡ ತಗೋತಾ ಇತ್ತು. ಈಗ ಮೊದಲು 6 ತಿಂಗಳು 8 ತಿಂಗಳು ಆಗೋದಿತ್ತು. ಈಗ ಕಂಪ್ಯೂಟರ್ ಸಿಸ್ಟಮ್ಸ್ ಬಂದು ಹೊಸ ಅಧಿಕಾರಿಗಳು ಸ್ವಲ್ಪ ಫಾಸ್ಟ್ ಮಾಡಿ, ಈಗ ಉಡುಪಿ ನಗರ ತುಂಬ ಒಳ್ಳೆ, ಉಡುಪಿ ನಗರ ಮತ್ತು ಉಡುಪಿ ತಾಲೂಕು ಕಚೇರಿಯಲ್ಲಿ ಕಂಪೇರ್ ಮಾಡುವಾಗ ತುಂಬ ಫಾಸ್ಟ್ ಉಂಟು. ಈಗ ನಾವು 45 ದಿನದಲ್ಲಿ ನಮಗೆ RTC ಆಗ್ತದೆ. 45 ದಿನದಲ್ಲಿ RTC ಸಿಗ್ತಾ ಇದೆ. ಮೊದಲು 6 ತಿಂಗಳು 7 ತಿಂಗಳು ಹೋಗ್ತಿತ್ತು. ಈಗ ಉಡುಪಿ ನಗರಸಭೆಯಲ್ಲಿ ನಗರಸಭೆ ಅಧಿಕಾರಿ, ತಾಲೂಕು ಆಫೀಸ್ ಅಧಿಕಾರಿಗಳಿಂದ ಬೇರೆ ಬೇರೆ ಪೇಪರ್ ಬೇರೆ ಬೇರೆ ಆಗೋದ್ರಿಂದ ಸ್ವಲ್ಪ ಬೇಗ ಆಗ್ತದೆ. ಮತ್ತೆ ಈಗ ಎಲ್ಲದನ್ನು ಕಂಪ್ಯೂಟರೈಸ್ ಮಾಡೋದ್ರಿಂದ ಏನು ಸುಳ್ಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಕೈ ಬರದ RTC ಹೇಳಿತ್ತು. RTC ನಂಬರ್ ಕೊಟ್ಟರೆ ಈಗ RTC ಕಾಪಿ ಎಲ್ಲೂ ಸಿಗ್ತದೆ. ಮತ್ತೆ ಇದು ಪಬ್ಲಿಕ್ ಡಾಕ್ಯುಮೆಂಟ್ ಆಗಿದೆ. ಮೊದಲು RTC ಅಂದ್ರೆ RTC ವಿಲೇಜ್ ಅಕೌಂಟ್ ಆಫೀಸ್ ಹೋಗಬೇಕು, ಗಂಟೆ ಗಟ್ಟಲೆ ಕಾಯಬೇಕು, ಅವ್ರಿಗೇನೋ ಕೊಡಬೇಕು, ನ್ಯಾಯಯುತವಾಗಿ ಸಿಗ್ತಾ ಇಲ್ಲ. ಈಗ ಹಾಕಲ್ಲ, ಯಾರು ಬೇಕಾದ್ರೆ ಯಾರು RTC ಗೌರ್ಮೆಂಟ್ ಡಾಕ್ಯುಮೆಂಟ್ 10 ರೂಪಾಯಿ ಕೊಟ್ಟು. ಮೊದಲು ಕೂಡ ಗೌರ್ಮೆಂಟ್ ಡಾಕ್ಯುಮೆಂಟ್ ಆಗಿತ್ತು, ಬಟ್ ಆ ಜನರು ಎಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ ಇತ್ತು. ಈಗ ಸುಲಭ ಇದೆ. ಮತ್ತೆ ನಿಮ್ಮ ಎಲ್ಲ ಆಲ್ಮೋಸ್ಟ್ ಈಗ ಎಲ್ಲರ ಹತ್ರ ಮೊಬೈಲ್ಗಳಿರೋದ್ರಿಂದ, ಅದು ಇಂಟರ್ನೆಟ್ ಇರೋದ್ರಿಂದ ಭೂಮಿ ಅಂತ ಹೇಳೋ ಒಂದು ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಯಾರು ಕೂಡ ಎಲ್ಲಿ ಕೂಡ RTC ನೋಡಬಹುದು, ಯಾರ RTC ನೋಡಬಹುದು. ಒಂದು ಪಬ್ಲಿಕ್ ಡಾಕ್ಯುಮೆಂಟ್ ಆಗಿದೆ. ಇದು ತುಂಬಾ ಒಳ್ಳೆ ಬೆಳವಣಿಗೆ ಕೂಡ. ಯಾಕಂದ್ರೆ ಒಂದು ಪ್ರಾಪರ್ಟಿ ಹಕ್ಕುಗಳ ಅಥವಾ ತನ್ನ ಒಂದು ವ್ಯಕ್ತಿಯ ಆಸ್ತಿ ಹಕ್ಕನ್ನ ಸ್ವಲ್ಪ ಈಸಿಯಲ್ಲಿ ಗೊತ್ತಾಗುವ ಹಾಗೆ ಒಂದು ವ್ಯವಸ್ಥೆನ ಮಾಡಿದ್ದಾರೆ. ಸರ್ವೆ ನಂಬರ್ ಇದ್ರೆ ಅದರ RTC ಸಿಗತ್ತಾ? ಹೇಗೆ ಜನರಿಗೆ ಯಾರಿಗೂ ಸಿಗತ್ತಾ? ನೋಡಿ, ಒಂದು ಸರ್ವೆ ನಂಬರ್ ಇದ್ರೆ ಒಂದು ಮೇನ್ ಸರ್ವೆ ನಂಬರ್ ಇರ್ತದೆ, ಕೆಲವು ಸಬ್ ಡಿವಿಷನ್ಗಳು ಇರ್ತದೆ. RTC ಕೂಡ ತುಂಬಾ ತೊಡಕುಗಳುಂಟು. ಆ ಸರ್ವೆ ನಂಬರ್ನ ಹಾಕಿ ಒಂದು ಗ್ರಾಮ, ಈಗ ಫಾರ್ ಎಕ್ಸಾಂಪಲ್ ನಾವೇ ಒಂದು ಭೂಮಿ ಶಾಖೆಯಲ್ಲಿ ನಾವು ಆಪರೇಟ್ ಮಾಡೋದು ಹೇಳಿದ್ರೆ ಫಸ್ಟ್ ನಿಮ್ಮ ಜಿಲ್ಲೆನೇ ಕೇಳ್ತದೆ. ಕರ್ನಾಟಕ ಯಾವ ಜಿಲ್ಲೆಯಲ್ಲಿ ಇದ್ದೇವೆ ಹೇಳಿ, ಆ ಜಿಲ್ಲೆನ ಕ್ಲಿಕ್ ಮಾಡಿದ ನಂತರ ಆ ವೆಬ್ಸೈಟ್ ಅದ ನಂತರ ನಿಮ್ಮನ್ನು ಹೋಬಳಿನೇ ಕೇಳ್ತದೆ, ತಾಲೂಕನ್ನ ಕೇಳ್ತದೆ, ತಾಲೂಕಂತ ಹೋಬಳಿನೇ ಕೇಳ್ತದೆ, ಹೋಬಳಿ ಗ್ರಾಮ ಕೇಳ್ತದೆ, ಗ್ರಾಮದಲ್ಲಿ ಸರ್ವೆ ನಂಬರ್ ಕೇಳ್ತದೆ. ಸರಿ. ಒಂದು ಉತ್ತರ ನಿಮ್ಗೆ ಹೇಳಬೇಕಾದ್ರೆ ಉಡುಪಿ ಹೋಬಳಿ, ಉಡುಪಿ ಜಿಲ್ಲೆ, ಉಡುಪಿ ತಾಲೂಕು, ಉಡುಪಿ ಹೋಬಳಿ, ಶಿವಳ್ಳಿ ಗ್ರಾಮ ಅಂತ ಒಂದು ಎಕ್ಸಾಂಪಲ್ ಕೊಡ್ತದೆ. ಆ ಊರು ಒಂದು ಸರ್ವೆ ನಂಬರ್, 63 ಸರ್ವೆ ನಂಬರ್. 63 ಸರ್ವೆ ನಂಬರ್ ಅಲ್ಲಿ ಎಷ್ಟು ಸಬ್ ಡಿವಿಷನ್ ಇದೆ ಅಷ್ಟು ಸಬ್ ಡಿವಿಷನ್ ನಾವು ನೋಡ್ಲಿಕ್ಕೆ ಆಗ್ತದೆ, ನೋಡೋದಕ್ಕೆ ಸಾಧ್ಯ ಇದೆ. ಇದು ಈಗ ತುಂಬಾ ಒಳ್ಳೆಯ ಇದು ಕೂಡ ಡೆವಲಪ್ಮೆಂಟ್ಸ್ ಕೂಡ. ಯಾಕಂದ್ರೆ ಮೊದಲಿನ ಕಾಲದಲ್ಲಿ ನಮಗೆ ಗೊತ್ತಿಲ್ಲದೆ ಯಾರ್ದೋ ಹೆಸರು RTC ಎಂಟ್ರಿ ಆದಿತ್ತು. ಈಗ ಹಾಗಿಲ್ಲ, ಈಗೆಲ್ಲ ಕಂಪ್ಯೂಟರ್ RTC ಸಿಸ್ಟಮ್ ಮಾಡಿದ್ದಾರೆ. ಪ್ರತಿಯೊಂದು ನಮಗೆ ಫಸ್ಟ್ ನಮ್ಗೆ ಅರ್ಥ ಆಗಲ್ಲ, ಜನರಿಗೆ ಅದು ಅರ್ಥ ಆಗಲ್ಲ, ಕಷ್ಟ ಆಗ್ತಾ ಇತ್ತು. ಈಗ ತುಂಬಾ ಈಗ ಅದನ್ನು ಈಸಿ ಮಾಡಿದ್ದಾರೆ ಅಂತ ಹೇಳ್ತದ್ರಿ ಸರ್. ಇಲ್ಲಿ ಏನು ಈ RTC ಏನಿದೆ, RTC ಅಲ್ಲಿ ಎಷ್ಟು
ವಿಧಾನಗಳಿವೆ, ಬೇರೆ ಬೇರೆ ರೀತಿಯ ಎಷ್ಟು ವಿಭಾಗಗಳಿವೆ? ನೋಡಿ, RTC ಅನ್ನುವಂಥದ್ದು 1968ನೇ ಇಸವಿಯಿಂದ ಬಂತು. 68, 69ನ ಆ ವರ್ಷದ ಸಾಲಿನಲ್ಲಿ ಇದನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕಿಂತ ಮುಂಚೆ RTC ಅನ್ನುವಂಥ ಒಂದು ಶಬ್ದ ಇರಲಿಲ್ಲ, ಕಾನ್ಸೆಪ್ಟ್ ಇರಲಿಲ್ಲ. ಅದಕ್ಕಿಂತ ಮುಂಚೆ ಅಡಂಗಲ್ ಅಂತೇಳಿ ಇತ್ತು. ಅಡಂಗಲ್ನಲ್ಲಿ ಏನು ಎಂಟ್ರೀಸ್ ಇತ್ತು ಅದನ್ನು RTC ಅಂತೇಳಿ ಮಾಡಿ RTCಯಲ್ಲಿ ನಕ್ಷೆ ಅಂದ್ರೆ ಹಳೆಯ ನಕ್ಷೆ, ಹೌದು, ಆ ಎಂಟ್ರಿಯನ್ನು ತಂದ್ರು. ಇದರ ಮುಖ್ಯ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಕೃಷಿ ಭೂಮಿಗೆ ಕಂದಾಯ ವಿಧಿಸುವಂತ ಒಂದು ಅವಕಾಶ ಸರ್ಕಾರದಲ್ಲಿ ಇತ್ತು. ಓಕೆ, ಕೇವಲ ಕಂದಾಯವನ್ನು ವಸೂಲಿ ಮಾಡುವುದಕ್ಕೋಸ್ಕರ ಮಾತ್ರ ಈ RTC ಕಾನ್ಸೆಪ್ಟ್ ಅನ್ನು ತಂದದ್ದು. ಜನರು ತಮ್ಮ ಅಧಿಕಾರವನ್ನ ಅಥವಾ ಅದರ ಉದ್ದೇಶ ಬೇರೆ ಯಾವುದೂ ಇರಲಿಲ್ಲ ಆ ಸಂದರ್ಭದಲ್ಲಿ. ಕೇವಲ ಕಂದಾಯ, ಕೃಷಿ ಜಮೀನಿಗೆ ಬಾಬ್ತು ಕಂದಾಯ ವಸೂಲಿ ಮಾಡಲಿಕ್ಕೆ ಸರ್ಕಾರ ಮಾಡಿದ ಒಂದು ದಾಖಲೆ. ಆದ್ರೆ ಇವತ್ತಿನ ದಿನಗಳಲ್ಲಿ ಅದು ಜನರಿಂದಲೋ ಅಥವಾ ಅಧಿಕಾರಿ ವರ್ಗದಿಂದಲೋ ಅಥವಾ ಸರ್ಕಾರದಿಂದಲೋ RTC ಅನ್ನುವಂಥದ್ದು ಎಲ್ಲಾ ದಾಖಲೆಗನ್ನ ಅದು ಮೀರಿ RTC ಇದ್ರೆ ಎಲ್ಲವೂ ಇದ್ದಾಗೆ ಖಂಡಿತವಾಗಿಯೂ ಅಲ್ಲ. RTC ಇಸ್ ನಾಟ್ ಎ ಟೈಟ್ಲ್, ಅದು ನಮ್ಮ ಜಾಗದ ಟೈಟಲ್ ಡೀಡ್ ಅಲ್ವೇ ಅಲ್ಲ. ಅದನ್ನ ಕಾನೂನಿನಲ್ಲಿ ಎಷ್ಟು ಬಳಕೆ ಮಾಡಬಹುದು ಅಂತ ಹೇಳಿದ್ರೆ, ಆ ಒಂದು ಜಾಗದ, ಅದು ಕೃಷಿ ಭೂಮಿ ಆಗಿದ್ರೆ ಆ ಕೃಷಿ ಭೂಮಿ ಜಾಗದ ಕಂದಾಯ ವಸೂಲಾತಿ ಬಗ್ಗೆ ಅದನ್ನು ನೋಡಬಹುದು ವಿನ ಬೇರೆ ಯಾವುದಕ್ಕೂ ಕೂಡ RTC ಅನ್ನ. ಹಾಗಾದ್ರೆ ನನ್ನ ಅಧಿಕಾರವನ್ನ ದೃಢೀಕೃತ ಮಾಡುವಂತ ಪತ್ರ ಯಾವುದು? RTC ಅಂತ ಖಂಡಿತ ಹೆಚ್ಚಿಗೆ ಹೇಳ್ಬೇಕಂತ ಹೇಳಿದ್ರೆ, RTC ಯಾರ ಜಮೀನು ಯಾರ ಸ್ವಾಧೀನ ಉಂಟು ಅಲ್ಲಿ ಕಾಲಮ್ ನಂಬರ್ 9 ನಲ್ಲಿ RTC ಕಾಲಮ್ ನಂಬರ್ 9 ನಲ್ಲಿ ಕಬ್ಜೆದಾರನ ಹೆಸರುಂಟು, ಸ್ವಾಧೀನ ಯಾರ ಹತ್ರ ಉಂಟು ಅವನ ಹೆಸರನ್ನ ಹಾಕುವಂತದ್ದು ಅಲ್ಲಿ ಕ್ರಮ. ಯಾರ ಸ್ವಾಧೀನ ಜಾಗ ಉಂಟು ಅವನ ಹೆಸರು ಕಾಲಮ್ ನಂಬರ್ 9ರಲ್ಲಿ ದಾಖಲೆ ಆಗ್ತದೆ. ಕಾಲಮ್ ನಂಬರ್ 10, 11ಕ್ಕೆ ಬಂದಾಗ ಆ ಕಾಲಮ್ ನಂಬರ್ 9ಲ್ಲಿ ಯಾವ ಕಾರಣಕ್ಕೋಸ್ಕರ ದಾಖಲೆ ಆಯ್ತು, ಯಾವುದಾದ್ರೂ ಒಂದು ದಾಖಲೆ ಪ್ರಕಾರ ಅಥವಾ ಇವ್ರು ಹೇಳಿದಾಗೆ ಸೇಲ್ ಡೀಡ್ ಅಥವಾ ಪಿತ್ರಾರ್ಜಿತವಾಗಿಯೋ ಆ ರೀತಿ ಬಂದಿದ್ರೆ ಅಲ್ಲಿ ಒಂದು ದಾಖಲೆ ಆಗ್ತದೆ. ಕಾಲಮ್ ನಂಬರ್ 11, 12ರಲ್ಲಿ ಆ ಜಾಗಕ್ಕೆ ಏನಾದ್ರೂ ಋಣಭಾರಗಳಿದ್ರೆ ಅಲ್ಲಿ ಎಂಟ್ರಿ ಆಗ್ತದೆ. ಲೀನ್ ಎಂಟ್ರಿ ಇದ್ರೆ ಅಲ್ಲಿ ಎಂಟ್ರಿ ಆಗ್ತದೆ. ಈಗ 2000ನ ಇಸ್ವಿದಿಂದ ಇದನ್ನ ಆನ್ಲೈನ್ ಮಾಡಿದ್ರು, ಕಂಪ್ಯೂಟರ್ಕೃತ ಮಾಡಿದ್ರು. ಗಣಕೀಕೃತ ಮಾಡಿದಾಗ ಅಲ್ಲಿ ಏನ್ ಸಮಸ್ಯೆ ಉದ್ಭವ ಅಂತ ಹೇಳಿದ್ರೆ, ಏಕಾಏಕಿ ಒಂದು ಫೈನ್ ಮಾರ್ನಿಂಗ್ ಇನ್ನು ಮ್ಯಾನ್ಯುವಲ್ RTC ಇಲ್ಲ, ನೀವೆಲ್ಲ ಗಣಕೀಕೃತ RTC ಅನ್ನ ನೀವು ತಗೊಳ್ಬೇಕು. ಇಷ್ಟು ಸಾವಿರಾರು ಕಟ್ಲೆ RTC ಅನ್ನ ಗಣಕೀಕೃತ ಮಾಡುವಾಗ ಅಲ್ಲಿ ಲಕ್ಷಾಂತರ ಲೋಪದೋಷಗಳಾಯ್ತು, ಸಾವಿರಾರು ತಪ್ಪುಗಳಾಯ್ತು. ಒಂದು RTC ಅದು ಎಂಟ್ರಿ ಆಗ್ಲಿಲ್ಲ, ಕೆಲವು ಡಬಲ್ ಎಂಟ್ರಿ ಆಯ್ತು. ಈ 2000 ಇಸ್ವಿಗೆ ಸಾಧಾರಣ ಮೊಬೈಲ್ ಬಂದಿತ್ತು. ಎಲ್ಲ ಈ ಮೊಬೈಲ್ ಇಟ್ಕೊಂಡು ಎಲ್ಲ ಆಪರೇಟರ್ಸ್ ಎಲ್ಲ ಅದೊಂದು ತಿಂಗಳ ಕಟ್ಲೆ ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ವರ್ಕ್ ಕೊಟ್ಟರು. ಅವರೊಂದು ಆ ಒಂದು ಸಬ್ಜೆಕ್ಟ್ ಅನ್ನ ಮುಗಿಸ್ಬೇಕಿತ್ತು, ಏಕಾಏಕಿಯಾಗಿ ಮುಗಿಸ್ಬಿಟ್ರು, ಅವರಿಗೊಂದು ಗಡುವು ಇತ್ತು ಅಂತ. ಇವತ್ತು 15 ವರ್ಷ ಆಯ್ತು ಈ ಗಣಕೀಕೃತ ಪಾಣಿ ಆದನಂತ ಆಗಿ, ಇವತ್ತಿಗೂ ಆ ಲೋಪದೋಷಗಳು ಸರಿಯಾಗ್ಲಿಲ್ಲ. ಇವತ್ತು ಜನರಿಗೆ ಸಮಸ್ಯೆ ಎಲ್ಲಿ ಆಗಿದೆ ಅಂತ ಹೇಳಿದ್ರೆ, ಆ ಲೋಪದೋಷಗಳನ್ನು ಸರಿ ಮಾಡ್ಬೇಕಾದ್ರೆ ಅದು ಕೂಡ ಆನ್ಲೈನ್ ವ್ಯವಸ್ಥೆಯಲ್ಲೇ ಹೋಗ್ಬೇಕು. ಅದಕ್ಕೊಂದು ಈಗ ಸಪೋಸ್ ಈಗ ರಾಮ ಶೆಟ್ಟಿ ಎನ್ನುವಂಥದ್ದು ರಾಮ ಡಿಸೋಸ್ ಆಗಿದೆ ಅಲ್ಲಿ ಬರುವಾಗ, ಅದನ್ನು ಸರಿ ಮಾಡ್ಬೇಕಾದ್ರೆ ಇವತ್ತಿನ ಈ ಸಿಸ್ಟಮ್ ನಲ್ಲಿ ಒಂದು 2-3 ಅಂದ್ರೆ ಆ ಸಿಸ್ಟಮ್ ಆಗುಂಟು ಅಲ್ಲಿ 6 ತಿಂಗಳು ಬೇಕು. ಆ ಕಂಪ್ಯೂಟರ್ಗೆ ಫೀಡ್ ಮಾಡಿ ಕಂಪ್ಯೂಟರ್ ಅಲ್ಲಿ AC ಕೋರ್ಟ್ ಆರ್ಡರ್ ಮಾಡಬೇಕು. ಇವತ್ತು ಮತ್ತೊಂದು ಅಂತ ಹೇಳಿದ್ರೆ, ಇವತ್ತು ಸಣ್ಣ ಸಣ್ಣ ತಿದ್ದುಪಡಿಗಳನ್ನ ಮುಂಚೆ ಮ್ಯಾನ್ಯುವಲ್ ಸಿಸ್ಟಮ್ ಇರುವಾಗ ಗ್ರಾಮದಲ್ಲಿ ಗ್ರಾಮ ಕರಣಿಕರೆ ಮಾಡುವಂತ ಒಂದು ಅವಕಾಶ ಇತ್ತು. ಏನಾದ್ರೂ ಸಣ್ಣ ಸಣ್ಣ ISR ನಲ್ಲಿ ತಿದ್ದುಪಡಿ ಅಥವಾ ಸರ್ವೆ ನಂಬರದಲ್ಲಿ ಏನಾದ್ರೂ ಬರೆಯುವಾಗ ಹೆಚ್ಚು ಕಡಿಮೆ ಆಗಿದ್ರೆ ಅಂತ ವ್ಯವಸ್ಥೆಯನ್ನ ಗ್ರಾಮ ಕರಣಿಕರೆ ಮಾಡುವಂತ ವ್ಯವಸ್ಥೆ ಇತ್ತು. ಇವತ್ತು ಗ್ರಾಮ ಕರಣಿಕರು ಮಾಡುವ ತಿದ್ದುಪಡಿ ಇದನ್ನ ಇವತ್ತು ಸಹಾಯಕ ಕಮಿಷನರಿಗೆ ಕೊಟ್ಟಿದ್ದಾರೆ. ಇವತ್ತು ಏನಾದ್ರೂ ತಿದ್ದುಪಡಿ ಮಾಡಬೇಕಾದ್ರೆ ಪಾಣಿಯಲ್ಲಿ ಆ ಸಹಾಯಕ ಕಮಿಷನರ್ ಆದೇಶ ಪಡೆದು ಮಾತ್ರ ತಿದ್ದುಪಡಿ ಆಗ್ತದೆ. ಅದಕ್ಕೆ ಸಾಕಷ್ಟು ನಾನು ಕೂಡ ವೈಯಕ್ತಿಕವಾಗಿ ನಾನು ಬೇಕಾದಷ್ಟು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೇನೆ, ಎಲ್ಲ ಹೋರಾಟ ಮಾಡಿದ್ದೇವೆ. ದಯವಿಟ್ಟು ಇದನ್ನ ಅಟ್ಲೀಸ್ಟ್ ತಹಸೀಲ್ದಾರಿಗಾದ್ರೂ ಕೊಡಿ. ಈಗೆಲ್ಲ ಕಂದಾಯ ಅದಾಲತ್ ಅಂತೇಳಿ ಮಾಡಿ ಸಣ್ಣ ಸಣ್ಣ ಲೋಪದೋಷಗಳನ್ನ ಕಂದಾಯ ಅದಾಲತ್ ಮುಖಾಂತರ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಾಕಷ್ಟು ಸಂಖ್ಯೆಯ ಇದು ಪರಿಹಾರ ಆಗಿದೆ. ಬಟ್ ಇನ್ನೂ ಕೂಡ ಸಾಕಷ್ಟು ಲೋಪದೋಷಗಳು ಅದು ಇನ್ನೂ ಕೂಡ ಉಂಟು. ಅದನ್ನ ನಾವು ಹೇಳುವಂಥದ್ದು ಅದನ್ನು ಸುಮೋಟಾಗಿ ಈಗ ಒಂದು ಗ್ರಾಮದಲ್ಲಿ ಗ್ರಾಮ ಕರಣಿಕರು ಇರ್ತಾರೆ, ಅವರಿಗೆ ಎಲ್ಲ ಅದರ ಮಾಹಿತಿ ಇರ್ತದೆ. ಯಾವುದೇ ಒಂದು ಗ್ರಾಮದಲ್ಲಿ ಎರಡೆರಡು ಮಾಡಬೇಕಾದ್ರೆ ಯಾರು ಮಾಡ್ಬೇಕು ಸರ್? ಇದನ್ನ ಮಾಡಬೇಕಾದ್ರೆ ಯಾರು ಮಾಡಬೇಕು? ಸರ್ಕಾರ ಮಾಡಬೇಕು. ತಾಲೂಕು ವ್ಯವಸ್ಥೆಯಲ್ಲಿ ತಹಸೀಲ್ದಾರೇ ಇದಕ್ಕೆ ಜವಾಬ್ದಾರಿ, ಅವರೇ ಮಾಡಬೇಕು. ಅವರ ಆದೇಶದ ಪ್ರಕಾರ ಇವತ್ತು 15 ವರ್ಷ ಕಳಿಬೇಕಂತ ಇರ್ಲಿಲ್ಲ. ಇವತ್ತಿಗೂ ಕೆಲವು ಗ್ರಾಮದ RTC ಹೋದ್ರೆ 2 RTC ಉಂಟು, 2 ಎಂಟ್ರೀಸ್ ಉಂಟು. ಇವತ್ತಿಗೂ ಕೆಲವು RTCಗಳು ಕೈಬರಾದ RTC ಗಣಕೀಕೃತ ಪಾಣಿಯಲ್ಲಿ ಎಂಟ್ರಿ ಆಗ್ಲಿಲ್ಲ, ಇವತ್ತಿಗೂ ಆಗ್ಲಿಲ್ಲ. ನನ್ನ RTC ಕೈಬರದಲ್ಲಿ ಮಾತ್ರ ಉಂಟು, ಗಣಕೀಕೃತ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ಯಾವುದೇ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಕೈಬರದ RTCಗೆ ಇವತ್ತು ಯಾವುದೇ ಬೆಲೆ ಇಲ್ಲ. ಆ ಕೈಬರದ RTC ಅನ್ನ ಗಣಕೀಕೃತದಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಅಲ್ಲಿ ಒಂದು 3-4 ತಿಂಗಳ ಒಂದು ಪ್ರೊಸೀಜರ್ ಅಲ್ಲಿ ಉಂಟು, ಅಲ್ಲಿ ಇದೆ. ಎಸ್, ಇಲ್ಲಿ ಇನ್ನು ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗತ್ತೆ, ಆ ಗಣಕೀಕೃತ ಅಥವಾ ಏನು ಕಂಪ್ಯೂಟರೈಸ್ಡ್ RTC ಏನಿದೆ ಅದು ಕೈ ಬರಹದಿಂದ ಒಂದು ಏನು
ವರ್ಗಾವಣೆ ಮಾಡಿದ್ರು ಆ ಸಂದರ್ಭದಲ್ಲಿ ಒಂದಷ್ಟು ಮಿಸ್ಟೇಕ್ಸ್ಗಳು ಆಗಿದ್ದಾವೆ ಅನ್ನುವಂಥದ್ದು. ಇದು ಯಾರ ತಪ್ಪು ಅಂತ ನೀವು ಹೇಳ್ತೀರಿ? ಯಾರ ತಪ್ಪು ಇದು? ಇದು ಕಾಂಟ್ರಾಕ್ಟ್ ಬೇಸಲ್ಲಿ ಕೊಟ್ಟಿರೋದು. ಅವರಿಗೆ ಇಷ್ಟು ವರ್ಕ್ ಕೊಟ್ಟಿದ್ದಾರೆ, ಅವರಿಗೆ ತಾನು ಮುಗಿಸಿ ಕೊಡುವಂಥದ್ದು ಟೈಮ್ ಪೀರಿಯಡ್ ಮುಗಿಬೇಕಾಗಿತ್ತು. ಅದಕ್ಕೆ ಅವ್ರು ತಪ್ಪು ಮಾಡಿದ್ದಾರೆ. ಮಾಡುವಾಗ ಅಲ್ಲ, ಹೊಣೆಗಾರರು ಅಂತ ಯಾರಾದರೂ ಬೇಕು ಇದಕ್ಕೆ, ಈ ತಪ್ಪಿಗೆ ಒಬ್ರು ಹೊಣೆಗಾರರು ಅಂತ ಯಾರಾದರೂ. ಅದಕ್ಕೆ ಒಂದು RTC ಮಾಡಬೇಕಳೆ ಆದರೆ, ಒಂದು RTC ಒಬ್ಬನ ಹೆಸರು ಇನ್ನೊಬ್ಬರ ಹೆಸರು ವ್ಯಕ್ತಿ ಹೋಗ್ಬೇಕಳೆ ಆದರೆ VA ಅದನ್ನು ರಿಪೋರ್ಟ್ ಕೊಟ್ಟಿರಬೇಕು, ಆ ಗ್ರಾಮ ಕಣೆಗಳು ಕೊಟ್ಟಿರಬೇಕು, ಆಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಾರೆ ಅವರು ಕೊಟ್ಟಿರಬೇಕು. ಅದಕ್ಕೆ ಡೆಪ್ಯೂಟಿ ತಹಶೀಲ್ದಾರ್ ಇದೆ, DTF ಇರ್ತಾರೆ, ಪರ್ಟಿಕ್ಯುಲರ್ DTF ಇರ್ತಾರೆ, ಅವರು ಅದನ್ನು ತಂಬಿ ಇಂಪ್ರೆಷನ್ ಕೊಟ್ಟಿರಬೇಕು. ಎರಡು ವ್ಯಕ್ತಿಗಳು ಎಟ್ ಎ ಟೈಮ್ ತಂಬಿ ಇಂಪ್ರೆಷನ್ ಕೊಟ್ಟಾಗುವಂಥ ಒಂದು RTC. ಒಬ್ಬನ ಜವಾಬ್ದಾರಿ ತಾನಲ್ಲ ಅಂತ ಹೇಳುವ ವಿಷಯ ಇಲ್ಲ. ಇದಕ್ಕೆ ತಹಶೀಲ್ದಾರ ಗಮನಕ್ಕೆ ಬರದೆ ಎಷ್ಟು RTC ಆಗ್ತದೆ. ತಹಶೀಲ್ದಾರಿಗೆ ತುಂಬ ಕೆಲಸಗಳಿರ್ತದೆ, ತಹಶೀಲ್ದಾರ್ ಬರದೆ ಕೆಲವು RTCಗಳು ಆಗ್ತದೆ. ಆ RTC ಆದವಾಗ ಇವರು ತಂಬಿ ಇಂಪ್ರೆಷನ್ ಕೊಡುವಾಗ ಏನೋ ಒಂದು ತಪ್ಪಾಗುತ್ತೆ. ಒಂದು ಫಾರ್ ಎಕ್ಸಾಂಪಲ್ ಒಂದು 7 ಬದಲು 7 ಚುಕ್ಕೆ ಅಂತ ಹಾಕಿರ್ತಾರೆ RTC. 7 ಚುಕ್ಕೆ RTCನ ಚುಕ್ಕೆ ತೆಗಿಬೇಕಾದ್ರೆ ನಾವು AC ಕೊಟ್ಟು ಹೋಗಬೇಕು, ಒಂದು ಚುಕ್ಕೆ ತೆಗಿಬೇಕಾದ್ರೆ. ಈಗ ಇವತ್ತು ಡಾಟಾ ಆಪರೇಟರ್ಸ್ ಯಾರು ಇದ್ದಾರೆ ಆ ಸಂದರ್ಭದಲ್ಲಿ ಯಾರು ಅದನ್ನ ಏನು ಡಾಟಾ ಆಪರೇಟರ್ಸ್ ಅಂತ ಹೇಳಿ ಮಾಡಿ ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಅವರು ಮಕ್ಕಳು ಮಾಡ್ತಾರೆ. ನ್ಯಾಚುರಲಿ 1 ಲಕ್ಷ RTCಗಳನ್ನ ಕಂಪ್ಯೂಟರ್ ಮಾಡುವಾಗ ಖಂಡಿತವಾಗಿ ಹಾಗೆ ಆಗ್ತದೆ. ಆದ್ರೆ ಅದು ಆಗಿ 15 ವರ್ಷಗಳು ಕಳೀತು, ಇನ್ನೂ ಕೂಡ ನಮ್ಗೆ ಅದನ್ನ 100% ಇವತ್ತು ಯಾವುದೇ ಲೋಪದೋಷಗಳಿಲ್ಲ RTC ಅಲ್ಲಿ. ಇವತ್ತಿಗೂ 15 ವರ್ಷ ನಂತರ ನಾವು ಕಂದಾಯ ಅದಾಲತ್ ಅಂತೇಳಿ ಮಾಡ್ತೀವಿ. ಏನ್ ಕಂದಾಯ ಅದಾಲತ್ ಮಾಡ್ತಾರೆ? ಅವರು ಮಾಡಿದ ತಪ್ಪನ್ನ ಲೋಪಪಡಿಸುವಂತದ್ದು ಅಷ್ಟೇ. ಹಾಗಾದ್ರೆ ಯಾಕೆ ತಪ್ಪಾಯ್ತು? ನೀವು ಹೇಳಿದಾಗೆ ಜವಾಬ್ದಾರಿ ಯಾರು ಬರಬೇಕು? ಆ ಡಾಟಾ ಆಪರೇಟರ್ ಅವರು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಬಂದವರು, ಅದನ್ನ ಸರ್ಟಿಫೈ ಮಾಡುವವರು ಒಬ್ರು ಆಫೀಸರ್ ಇರ್ತಾರೆ, ಯಾರಾದ್ರೂ ಒಬ್ರು ಆಫೀಸರ್ ಇರಲೇಬೇಕು. ಅವರ ಜವಾಬ್ದಾರಿ ಆಗಿತ್ತು. ಅದು ಕರೆಕ್ಟ್ ಆಗಿ ಎಂಟ್ರಿ ಆಗಿದ, ಯಾವ್ದೆಲ್ಲ ಎಂಟ್ರಿ ಆಗ್ಲಿಲ್ಲ. ಇವತ್ತು ನನ್ನ ಒಂದು ಗ್ರಾಮದಲ್ಲಿ ಎಷ್ಟು RTC ಉಂಟು, ಅದು ಕಂಪ್ಯೂಟರ್ ನಲ್ಲಿ ಆಗಿದ, ಅದನ್ನ ಒಂದು ಕಂಪೇರ್ ಮಾಡುವಂತ ವ್ಯವಸ್ಥೆ 15 ವರ್ಷದಲ್ಲಿ ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಿ ನಾನು ಒಂದು ವಿಚಾರವನ್ನು ಹೇಳಬೇಕು. ನನ್ನ ವ್ಯಾಪ್ತಿಯಲ್ಲಿ ಬರುವಂತ ಇಷ್ಟು RTCಯಲ್ಲಿ ಹೆಸರು ತಪ್ಪಿದೆ ಅಥವಾ ಇದರಲ್ಲಿ ಈ ರೀತಿಯ ಸಮಸ್ಯೆಗಳಿವೆ ಅನ್ನೋದನ್ನ ಒಂದು VA ಆಗಿರ್ಬೋದು, ಕರ್ಣಿಕರಾಗಿರ್ಬೋದು, ಇವರು ಆ ಸಂದರ್ಭದಲ್ಲಿ ಒಂದು ವರದಿ ಮಾಡುವಂತಹ ವಿಚಾರಗಳೇ ಇರಲಿಲ್ವಾ? ಆ ಕಾಲದಲ್ಲಿ ಮಾಡಬೇಕಿತ್ತು, ಇವತ್ತಿಗೂ ಮಾಡುವಂಥ ವ್ಯವಸ್ಥೆ ಇಲ್ಲ. ಇವತ್ತು ನಮಗೆ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದೆ. ಇವತ್ತು ನಾನೇ ಯಾವುದೋ ಒಂದು ಕೈಬಾರದ ಪಾಣಿ ಎಂಟ್ರಿ ಆಗಲಿಲ್ಲ, ಎಂಟ್ರಿ ಆಗದೆ ಇರುವಾಗ ನಾನೇ ಹೋದೆ ನೋಡಿ, 10-12 ವರ್ಷ ಆಯಿತು, ಇವತ್ತಿಗೂ ಒಂದು ಪಾಣಿ ಗಣಕೀಕೃತ ಆಗಲಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಯಾರನ್ನ ಜವಾಬ್ದಾರಿ ಮಾಡೋದಂತ ಹೇಳಿ ಅದು ನಿಮ್ಮ ಜವಾಬ್ದಾರಿ ಅಂತೇಳಿ ಹೇಳಿದ್ರು ಒಬ್ರು ಆಫೀಸರ್. ನಿಮ್ಮ ಜವಾಬ್ದಾರಿ, ನೀವು ಮಾಡ್ಬೇಕಿತ್ತು, 12 ವರ್ಷ ಆಗದೆ ನೀವು ಯಾಕೆ ಸುಮ್ಮನೆ ಕೂತ್ಕೊಂಡ್ರಿ ಅಂತ ಹೇಳಿ ನಾನು ಅವಾಗ ಹೇಳಿದೆ, ಸ್ವಾಮಿ ನನ್ನ ಜವಾಬ್ದಾರಿ ಉಂಟು, ಹೌದು ನಾನು ಒಪ್ತೇನೆ ನನ್ನ ಜವಾಬ್ದಾರಿ, ಆದ್ರೆ ನನ್ನ ಜವಾಬ್ದಾರಿಯನ್ನ ಕಡಿಮೆ ಮಾಡ್ಲಿಕ್ಕೆ ಸರ್ಕಾರ ಗ್ರಾಮದಲ್ಲಿ ಗ್ರಾಮ ಕಾರ್ಯಕರ್ತರು, ಹೋಬಳಿಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್, ತಾಲೂಕಿನಲ್ಲಿ ತಹಶೀಲ್ದಾರ್, ಇವರನ್ನೆಲ್ಲ ಮಾಡಿದ್ದು ಜನರ ಜವಾಬ್ದಾರಿ ಕಡಿಮೆ ಆಗಬೇಕು. ಜನರ ತೆರಿಗೆಯನ್ನು ಇವರಿಗೆ ಸಂಬಳ ಕೊಡ್ತಾ ಇದ್ದಾರೆ, ಇವರಿಗೆ ತೆರಿಗೆ ಸಲ್ಲಿಸ್ತಾರೆ. ಜನರ ಇದನ್ನೆಲ್ಲ ನಮ್ಮ ಜವಾಬ್ದಾರಿ ನಾವು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಾಡಿದ್ದಾರೆ. ನನ್ನ ಜವಾಬ್ದಾರಿ ಉಂಟು, ಬಟ್ ನಾನು ಹೇಳಿದೇ ಇಲ್ಲ ಅಂತ ಹೇಳಿದ್ರೆ ಆ ದಾಖಲೆಗಳು ಮೇಂಟೈನ್ ಮಾಡುವಂಥದ್ದು ಕಂದಾಯ ಇಲಾಖೆಯವರು ಮೇಂಟೈನ್ ಮಾಡುವಂಥದ್ದು. ಎಲ್ಲ ದಾಖಲೆಗಳು ಕ್ರಮಬದ್ಧವಾಗಿ ಉಂಟಾ ಇಲ್ವಾ ಅಂತೇಳಿ ನಾನು ನನ್ನ ದಾಖಲೆ ಇಟ್ಕೊಂಡು ಹೋಗಿ ಹೇಳುವುದಲ್ಲ. ಹೌದು, ಅಲ್ಲಿ ಆ ವ್ಯವಸ್ಥೆ ಇರಬೇಕು, ನನ್ನ ದಾಖಲೆ ಕ್ರಮಬದ್ಧ. ಒಂದು ಕರೆ ಇದೆ, ಕರೆನ ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇನು ಸರ್? ಮರವಂತೆಯಿಂದ ದೇವದಾಸ್ ಶಾನ್ಭಾಗ್ ಅಂತ ಮಾತಾಡೋದು. ದೇವದಾಸ್ ಶಾನ್ಭಾಗ್ ಅವರೇ, ನಾವು ಕಂದಾಯ ಅದಾಲತ್ನಲ್ಲಿ ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ವಿ RTC ಸಮಸ್ಯೆಗಳ ಬಗ್ಗೆ. ಹೌದು, ಈಗ ನಾನೀಗ ಕೇಳಿದೆ, ಈಗ ಭಾರಿ ಖುಷಿ ಆಯ್ತು ನಂಗೆ ಈ ಸಮಸ್ಯೆ ಬಗ್ಗೆ. ಈಗ ಕೈಬಾರದ RTC ಇದು ನಮ್ಗೆ ಒಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಅಂದ್ರೆ ನಮ್ದು ಇಲ್ಲಿ ಮನೆ ಇದಕ್ಕೆಲ್ಲ ರೋಡಿ ಹೋಗ್ತಾ ಇದ್ವಿ ಸರ್ ಜಾಗ. ಓಕೆ, ಕೈಬಾರದ RTC ಅವರು ಏನ್ ಪ್ರಾಬ್ಲಮ್ ಮಾಡಿದಾರೆ ಅಂದ್ರೆ, ನಮ್ದು ಮೊದ್ಲು ಕೈಬಾರ RTC ಇತ್ತು ಇಲ್ಲಿ ಮರವಂತೆದು, ಅದು 147 10 ಸೀಟು ಅಂತ ನಮ್ಮ ಜಾಗ. ಓಕೆ, ಅದನ್ನ ಒಂದು ಪೇಜಿಂದ ಇನ್ನೊಂದು ಪೇಜ್ ಬರುವಾಗ ಅದು ಒಂದು 10C4 ಅಂತ ಮಾಡಿದ್ರು. ಆಮೇಲೆ ಅದೇ ಇದ್ರ ಮೇಲೆ ನಮ್ಗೆ ಗೊತ್ತಾಗಿರ್ಲಿಲ್ಲ, ನಾವು ಹೋಗಿ ರೆಕಾರ್ಡ್ ಮಾಡ್ಸಿದ್ವಿ. ಆಮೇಲೆ ಈಗ ಇದಾಯ್ತು, ರೆಕಾರ್ಡ್ ಆಯ್ತು, ಅದ್ರ ಮೇಲೆ ಎಲ್ಲ ಆಯ್ತು. ಎಲ್ಲ ಆದ್ಮೇಲೆ ನಾವು ನೋಡ್ತೇವೆ, ಈಗ ನಮ್ಗೆ ರೋಡಿಂದ ಇದು ಬಂತು, ನೋಟಿಸ್ ಬಂತು, ಆದ್ರೆ ನಮ್ಮ ಹೆಸರೇ ಬರ್ತಾ ಇರ್ಲಿಲ್ಲ. ಓಕೆ, ಅವ್ರು ಕೇಳಿದ್ರೆ ನಿಮ್ದು 10 ಸೀಟು 10C4 ಅಲ್ಲ ಅಂತಾರೆ. ಕೊನೆಗೂ ನಮ್ಗೆ ಅದನ್ನ ಹೋರಾಟ ಮಾಡಿ 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 ಮೊನ್ನೆ ಅದ್ರ ಬಗ್ಗೆ ನಮ್ಗೆ ಕ್ಲಿಯರೆನ್ಸ್ ಸಿಗ್ತದೆ. ಎಷ್ಟು ವರ್ಷ ಒದ್ದಾಡಿದ್ರಿ ಇದ್ರಲ್ಲಿ ನೀವು? ಇದ್ರಲ್ಲಿ ನಾವೊಂದು 3 ವರ್ಷ ನಾವು ಒದ್ದಾಟ ಮಾಡ್ಬೇಕಾಗಿ ಬಂದಿದೆ. ಇದು ಯಾರು ಮಾಡಿದ ಕರ್ಮಕ್ಕೆ ನೀವು ಒದ್ದಾಡಿದ್ದು 3 ವರ್ಷ? ಅದೇ ನೀವ್ರು ಹೇಳ್ದಂಗೆ ಅವರು ಮೊಬೈಲ್ ಹಿಡ್ಕೊಂಡು ಏನೋ ಮಾಡ್ತಾ ಇಕೊಂಡ್ರು, ಏನೋ ಮಾಡಿದ್ರು. ಅಂದ್ರೆ ಕೈಬಾರದ RTC ಬರೆಯೋರು ಒಂದು ಪೇಜಿಂದ ಇನ್ನೊಂದು ಪೇಜ್ ಬರೆಯುವಾಗ C2 ಇದನ್ನ 4 ಮಾಡಿ ಬಿಟ್ರು.
ಎಸ್ ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು ಸರ್. ಸರ್ ಓಕೆ ಎಸ್ ಅವ್ರು ಹೇಳಿದ್ರು 147 ಡಾಟ್ ಏನು 10 C2 ಇದ್ದದನ್ನ C4 ಮಾಡಿಬಿಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗೆ ಎಕ್ವೈರ್ ಆಯ್ತು. ಹೌದು. ಎಕ್ವೈರ್ ಆಗುವಾಗ ಅವರು ನೋಡುವಂತದ್ದು RTC ಅನ್ನ, ಇವರ ಜಾಗ ಹೋಗಿದೆ ಬಟ್ RTC ಅಲ್ಲಿ ಅದು ಕಾಣ್ತಾ ಇಲ್ಲ ಹೋದದ್ದು. RTC ಬೇರೆ ಯಾವ್ದು ಸರ್ವೆ ನಂಬರ್ ಕೊಟ್ಟಿದ್ದಾರೆ. ನೋಡಿ, ಇಂಥದ್ದು ನೂರಾರು ಗಟ್ಟಲೆ ಪ್ರಾಬ್ಲಮ್ ಉಂಟು. ಇದನ್ನು ಸರಿ ಮಾಡಿಸ್ಲಿಕ್ಕೆ ಅವರಿಗೆ 3 ವರ್ಷ ಅಲ್ಲ, ಆಯ್ತು ಅಂತ ಇವರು ಹೇಳ್ತಾರೆ. ಕಾನೂನಿನ ಜ್ಞಾನ ಇದ್ದದ್ರಲ್ಲಿ ಹೋದ್ರು, ಅದರ ಬೆನ್ನು ಹಿಡಿದ್ರು, ಒಂದಷ್ಟು ಆಯ್ತು. ಅದೇ ಯಾರಾದ್ರೂ ಮುಗ್ಧರಾದ್ರೆ ಅಲ್ಲ, ಇವರೀಗ ಬಾರಿ ಹುಷಾರಿರ್ಬೋದು. ಯಾಕಂತ ಹೇಳಿದ್ರೆ ಈ ಟಿವಿ ಚಾನೆಲ್ ಅನ್ನು ನೋಡಿ ಫೋನ್ ಮಾಡುವಂತದ್ದು ಒಂದು ಅವರ ಎದೆಗಾರಿಕೆ ಉಂಟು ಅವರಿಗೆ. ಹಾಗಾದ್ರೆ ಅವರು ತುಂಬಾ ಆಕ್ಟಿವ್ ಇರ್ಬೋದು. ಅಂತ ಆಕ್ಟಿವ್ ಇದ್ದ ಮನುಷ್ಯರಿಗೆ 3 ವರ್ಷ ಆಯ್ತದೆ. ಸಾಮಾನ್ಯ ಹಳ್ಳಿ ರೈತ ಹಾಗಾದ್ರೆ ಅವನು ಜೋಮಾನದಲ್ಲಿ ಇದು ಆಗುದಿಲ್ಲ, ಸಾಧ್ಯವೇ ಇಲ್ಲ ಖಂಡಿತ. ಎಸ್ ಮತ್ತೊಂದು ಕರೆ ಇದೆ ಸರ್, ಮತ್ತೊಂದು ಕರೆ ಇದೆ. ಎಸ್ ಹೇಳಿ ಸರ್. 78-79 ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಂತ ಬಂತು. ಆಗ ಆರ್ಡರ್ 79 ಎಸ್ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಮತ್ತು ಈ RTC ಬಗ್ಗೆ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಒಂದು ವೀಕ್ಷಕರೇ, ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ತಾವು ಕೂಡ ಕರೆಯನ್ನು ಮಾಡಬಹುದು. RTC ಬಗ್ಗೆ ಯಾವುದಾದ್ರೂ ತಮ್ಮಲ್ಲಿ ಮಾಹಿತಿಗಳು ಅಥವಾ ಸಮಸ್ಯೆಗಳು ಇದ್ರೆ ತಾವು ಕೂಡ ಚರ್ಚೆಯನ್ನು ಮಾಡಬಹುದು. ಒಂದು ಪುಟ್ಟ ವಿರಾಮದ ಬಳಿಕ ಕಂದಾಯ ಅದಾಲತ್ ಮತ್ತೆ ಮುಂದುವರಿಯುತ್ತೆ.